ಬೊಲಿವಿಯಾ ದೇಶದಲ್ಲಿ ಬಸ್ಸು ಒಂದು ಕಣಿವೆಗೆ ಬಿದ್ದುದರಿಂದ 25 ಜನರು ಸಾವಿಗೀಡಾಗಿದ್ದು 26 ಮಂದಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೊಲಿವಿಯಾದ ಪೋಟೇಸಿ ನಗರದಿಂದ 90 ಕಿಲೋಮೀಟರ್ ದೂರದಲ್ಲಿ ಬಸ್ಸು ಟ್ರಕ್ಕಿಗೆ ಡಿಕ್ಕಿ ಹೊಡೆದು ಕಣಿವೆಗೆ ಉರುಳಿದೆ. ಲ್ಯಾಟಿನ್ ಅಮೆರಿಕಾದ ಓರುರೋ ಕಾರ್ನಿವಲ್ ಮುಗಿಸಿ ಜನರು ಬಸ್ಸಿನಲ್ಲಿ ಹಿಂದಕ್ಕೆ ಬರುವಾಗ ಈ ದುರಂತ ಸಂಭವಿಸಿದೆ. ಲಾರಿ ಚಾಲಕನು ವಿರುದ್ಧ ದಿಕ್ಕಿನಿಂದ ಮುನ್ನುಗ್ಗುತ್ತಿದ್ದು ಅವಘಡಕ್ಕೆ ಕಾರಣ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಟ್ರಕ್ ಚಾಲಕನಿಗೆ ಪ್ರಥಮ ಚಿಕಿತ್ಸೆ ನೀಡಿ ವಶಕ್ಕೆ ಪಡೆದು ಮತ್ತೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಪೊಲೀಸ್ ವಕ್ತಾರ ಲಿಂಬರ್ತ್ ಚೋಕಿ ಹೇಳಿದ್ದಾರೆ. 2 ದಿನದ ಹಿಂದೆ ಕೂಡ ಬಸ್ಸುಗಳು ಪರಸ್ಪರ ಡಿಕ್ಕಿ ಹೊಡೆದುದರಿಂದ 36 ಮಂದಿ ಸಾವಿಗೀಡಾಗಿದ್ರು ಮತ್ತು ಹಲವರು ಗಾಯಗೊಂಡಿದ್ರು. ಈ 2 ಅಪಘಾತಗಳು ಒರುರೋ ಕಾರ್ನಿವಲ್ ಹಬ್ಬಕ್ಕೆ ಸಂಬಂಧಿಸಿದಂತೆ ನಡೆದಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.